ಮೀನುಗಾರರನ್ನ ಹಿತದೃಷ್ಟಿನ ಘೇರೊಡೆದಿ ಒಂದು ಕಡಲದ ಮೀನುಗಾರಿಕೆ ಮೀನು ಮಾರಾಟ ಸಂಸ್ಕರಣೆ ಬೊಕ ಸಿಗಡಿ ಕೃಷಿ ಬಗೆಟ್ ಕೇಂದ್ರ ಸರ್ಕಾರ ಕೆಲವೊಂದು ನಿರ್ದಿಷ್ಟ ಮಾರ್ಗದರ್ಶನ ಸೂಚನೆಯನ್ನು ಕೊಡ್ತುಂಡು. ಕೇಂದ್ರ ಸರ್ಕಾರದ ಮಾರ್ಗದರ್ಶನ ಸೂಚನೆದಲ್ಲಕ 14,000 ನಾಡದೋಣಿಲೆಗೆ ಮೀನುಗಾರಿಕೆಗೆ ತೊಡಗಿಸಾರ ತೀರ್ಮಾನ ಆತನು. ಉಳ್ಳಾಲದ ಕಾರವಾರ ಮಟ್ಟದ ನಾಡದೋಣಿಲೆಡು ಮೀನುಗಾರಿಕೆ ಮಲ್ಪಲಿ. ಕೇಂದ್ರ ಸರ್ಕಾರದ ಸೂಚನೆ ಪ್ರಕಾರ ಅಂತರನ್ನು ಕಾತೊಂದು ಮೀನುಗಾರಿಕೆ ಮಲ್ಪಡು ಪಡೆದು ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೋಟ ಶ್ರೀನಿವಾಸ ಪೂಜಾರ್ಲು ನಾಡದೋಣಿ ಮೀನುಗಾರಿಕೆದ ಬಗೆಟ್ ವಿವರ ಕೊರಿಯರು. ಮೀನುಗಾರಿಕೆ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಕಡಲ ಮೀನುಗಾರಿಕೆ ಸಂಸ್ಕರಣೆಗಳು ಮಾರಾಟ ಮತ್ತು ಸಿಗಡಿ ಕೃಷಿಯ ಬಗ್ಗೆ ಒಂದು ನಿರ್ದಿಷ್ಟವಾದಂಥ ಸೂಚನೆಯನ್ನು ಕೇಂದ್ರ ಸರ್ಕಾರ ನೀಡಿದೆ. ಮೀನುಗಾರಿಕೆಯನ್ನು ಮಾಡಬಹುದು ಅನ್ನುವಂಥ ಕೇಂದ್ರದ ಸೂಚನೆಯಿಂದಾಗಿ ಒಂದಷ್ಟು ಮೀನುಗಾರಿಕೆ ಬಗ್ಗೆ ನಿರಾಳ ಅನಿಸುವಂಥ ಒಂದು ವಾತಾವರಣಗಳಿದೆ. ಈ ಮಧ್ಯೆ ನಾವು ಕರ್ನಾಟಕ ರಾಜ್ಯದ ಕಡಲ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ನಾಡದೋಣಿಯನ್ನು ಸುಮಾರು 14,000 ನಾಡದೋಣಿಗಳನ್ನು ಮೀನುಗಾರಿಕೆ ಕಳಿಸಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದೆವು. ಮಧ್ಯದಲ್ಲಿ ಕೇಂದ್ರ ಸರ್ಕಾರದ ಸೂಚನೆಯನ್ನು ಅವಲಂಬಿಸಿ ಎಲ್ಲೂ ಕೂಡ ಸಾಮೂಹಿಕವಾದಂಥ ಜನರ ಒತ್ತಡ ಇರದಂತೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮೀನುಗಾರಿಕೆ ಮಾಡಲಿಕ್ಕೆ ಬೇಕಾದಂಥ ಅವಕಾಶವನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಳ್ಳುವಂಥ ಒಂದು ಹಂತದಲ್ಲಿದೆ. ಯಾವ ರೀತಿ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ದೇವೆ. ನಮ್ಮೆಲ್ಲ ಅಧಿಕಾರಿಗಳನ್ನ ಕರೆದು ಮತ್ತು ಈ ವಿಚಾರದಲ್ಲಿ ಮೀನುಗಾರರ ಅಭಿಪ್ರಾಯವನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ಸಾಮಾಜಿಕ ಅಂತರಕ್ಕೆ ಧಕ್ಕೆಯಾಗದಂತೆ ಕೊರೋನಾಗಳು ಮತ್ತೆ ಅವಕಾಶಗಳು ಬಾರದಿರುವಂಥ ರೀತಿಯಲ್ಲಿ ಹಬ್ಬುವಿಕೆಗೆ ಅವಕಾಶಗಳು ಬಾರದಿರುವ ರೀತಿಯಲ್ಲಿ ಮೀನುಗಾರಿಕೆಗೆ ಅವಕಾಶ ಕೊಡಬೇಕು ಅನ್ನೋದು ಸರ್ಕಾರದ ನಿಲುವಾಗಿದೆ. ಇದನ್ನು ಯೋಚನೆ ಮಾಡಿ ಯಾವ ರೀತಿ ಅನ್ನೋದನ್ನು ತೀರ್ಮಾನ ಮಾಡ್ತೇವೆ. ಮೀನುಗಾರಿಕೆ ಡೀಸೆಲ್ ಕೊಡುವಂಥದ್ದು ಸರ್ವಿಸ್ ಕೊಡುವಂಥದ್ದು ಏನು ಮೊದಲಿನ ಹಂತ ಇದೆ. ಈಗ ಮಧ್ಯದಲ್ಲಿ ರಜೆ ಬಂದ ಹಿನ್ನೆಲೆಯಲ್ಲಿ ಮೀನುಗಾರರು ಸ್ವಲ್ಪ ಆತಂಕಿತರಾಗಿದ್ದಾರೆ. ಈ ಸುತ್ತೋಲೆಯಿಂದಾಗಿ ಮತ್ತು ಈ ನಿರ್ದೇಶನದಿಂದಾಗಿ ಮೀನುಗಾರಿಕೆ ಸ್ವಲ್ಪ ನಿರಾಳತೆ ಸಿಕ್ಕಿದೆ. ಆದರೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮೀನುಗಾರಿಕೆ ಹೇಗೆ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಅಧಿಕೃತ ಪ್ರಕಟಣೆಯನ್ನು ಬಹುಬೇಗದಲ್ಲಿ ಕೊಡ್ತೇವೆ. ನಾಡದೋಣಿಗೆ ಇರುವುದೇ 3 ರಿಂದ 5 ಜನಗಳು. ಅದಕ್ಕಿಂತ ಸಣ್ಣ ದೋಣಿ ಇದ್ದರೆ 1, 2, 3 ಜನ ಹೋಗುವಂಥ ದೋಣಿಗಳು ಇವೆ. ನಾಡದೋಣಿಗಳಂದರೆ 5 ಜನರಿಗಿಂತ ಹೆಚ್ಚಿಲ್ಲದಿರುವಂಥ ದೋಣಿ. ಅದು ಬೆಳಗ್ಗೆ ಹೋದರೆ ಸಂಜೆ ಒಳಗೆ ವಾಪಸ್ ಬರ್ತದೆ ಅನ್ನೋದು ಇಲ್ಲಿವರೆಗಿರುವಂಥ ನಿಯಮ ಮತ್ತು ವ್ಯವಸ್ಥೆ. ಅದು ಬಹುದೊಡ್ಡ ಯಾಂತ್ರಿಕ ದೋಣಿ ಅಲ್ಲ. ಇದು ಯಾವುದೋ ಸಮುದ್ರದ ತುಂಬ ಆಳಕ್ಕೆ ಹೋಗುವಂಥ ಮೀನುಗಾರಿಕೆ ಅಲ್ಲ. ನಾಡದೋಣಿ ಅಂದರೆ ಬೆಳಗ್ಗೆ ಹೋಗಿ ಸಂಜೆ ಬರುವಂಥ ಒಂದು ಕ್ರಮ ಇದೆ. ಆ ನಾಡದೋಣಿಯನ್ನು ಸುಮಾರು 14,000 ನಾಡದೋಣಿಗಳಿವೆ. ಪಾತಿಗಳು ಸೇರಿದಂತೆ 14,000 ನಾಡದೋಣಿಗಳು ಉಳ್ಳಾಲದಿಂದ ಕಾರವಾರದವರೆಗಿವೆ. ಅವುಗಳನ್ನು ಬಿಡಬೇಕು ಅನ್ನೋದು ನಮ್ಮ ತೀರ್ಮಾನ ಆಗಿದೆ. ನಾವು 15ನೇ ತಾರೀಕು ಅದನ್ನು ನಿಗದಿಗೊಳಿಸಿದ್ದೆವು. ಇವತ್ತು ಅನುಮತಿ ಸಿಕ್ಕಿದ್ರಿಂದ ಅದನ್ನು ಬಹುಬೇಗ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೇವೆ. ಒಟ್ಟಾರೆ ಯಾವ ಮೀನುಗಾರಿಕೆ ಅನ್ನೋದೊಂದಿಗೆ ಮತ್ತು ಅಂತರವನ್ನು ಹೇಗೆ ಕಾಯ್ದುಕೊಳ್ಳಿ ಸಾಮಾಜಿಕ ಅಂತರವನ್ನು ಹೇಗೆ ಕಾಯ್ದುಕೊಳ್ಬೇಕು ಅನ್ನೋ ತೀರ್ಮಾನ ಮಾಡಿ ಕೂಡಲೇ ಅದರ ಪ್ರಕಟಣೆಯನ್ನು ಮಾಡ್ತೇವೆ. ಒಳನಾಡು ಮೀನುಗಾರಿಕೆ ಇವಾಗಲೇ ಯಾವುದೇ ಬಹುದೊಡ್ಡ ನಿರ್ಬಂಧ ಏನಿಲ್ಲ. ಅಲ್ಲಿರುವಂಥ ಜಲಾಶಯ, ಅಲ್ಲಿರುವಂಥ ಕೆರೆಗಳು, ಅಲ್ಲಿರುವಂಥ ಒಟ್ಟು ಸರೋವರಗಳು ಇವುಗಳಲ್ಲಿ ಮೀನುಗಾರಿಕೆ ಮಾಡುವುದನ್ನು ಈ ಕೊರೋನಾ ಹಿನ್ನೆಲೆಯಲ್ಲಿ ತನ್ನಷ್ಟಕ್ಕೆ ನಿಯಂತ್ರಣದಲ್ಲಿದೆ. ಅವುಗಳಿಗೂ ಕೂಡ ಒಂದು ರೀತಿ ವಿನಾಯಿತಿಯನ್ನು ಕೊಡಬಹುದು ಅಂತ ಯೋಚನೆ ಮಾಡಿದ್ದೇವೆ. ಆದರೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದು ಕಡ್ಡಾಯವಾಗಿದೆ. ಮತ್ತು ನಮ್ಮ ಕರ್ನಾಟಕದ ದೋಣಿಗಳು ಅಲ್ಲಿರುವಂಥದ್ದು ಎಲ್ಲವೂ ನಮ್ಮ ಮನಸ್ಸೊಳಗಿದೆ. ಆಕ್ರಮವಾಗಿ ಯಾರು ಪ್ರವೇಶ ಮಾಡ್ತಾರೆ, ಅನುಮತಿ ಇಲ್ಲದೆ ಪ್ರವೇಶ ಮಾಡುವಂಥವರು, ಯಾವುದೋ ರೋಗ ರುಜಿನಗಳನ್ನು ತೆಗೆದುಕೊಳ್ಳುವಂಥವ್ರು ಅವ್ರ ಬಗ್ಗೆ ಏನಾದರೂ ಕ್ರಮ ತಗೊಳ್ಬೇಕು ಅದನ್ನೆಲ್ಲವನ್ನು ಕಾನೂನುಬದ್ಧವಾಗಿ ತಗೊಳ್ತಾ ಇದ್ದೇವೆ. ಇನ್ನು ಕೇರಳದ ಕೆಲವು ದೋಣಿಗಳು ನಮ್ಮಲ್ಲಿದೆ. ನಮ್ಮಲ್ಲಿ ದೋಣಿಗಳು ಕೆಲವರು ಕೇರಳದಲ್ಲಿ ಮಧ್ಯೆ ಉಳ್ಕೊಂಡು ಬಿಟ್ಟಿದೆ ಕೊರೋನಾಗಿಂತ ಮೊದಲು. ಈಗ ಅದಲ್ಲೇ ನಿಂತಿದೆ. ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ.